ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನು ಮಾಡೋಣ? ತರಕೆ ಗಸಿ ಮಾಡ್ತಾ ಇದ್ದೇವೆ. ತರಕೆ ಮೀನು ಆಲ್ರೆಡಿ ಕಟ್ ಮಾಡಿ ಆಗಿದೆಲ್ಲ. ರೇಫಿಶ್ ಆರ್ ರೇಬಿಶ್? RAY ರೇಫಿಶ್. ಓಕೆ, ರೇಫಿಶ್ ಸುಕ್ಕವಾ? ಸ್ವಲ್ಪ ಗಸಿ ಟೈಪ್ ಮಾಡೋದು. ಓಕೆ, ರೇಫಿಶ್ ಗಸಿ ಮಾಡ್ತಾ ಇದ್ದೇವೆ. ಟ್ರಯಲ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಾಡಿದ್ದೆ ಮೊದಲು, ಅದು ಪ್ರತಿ ಸಲ ಟ್ರಯಲ್ ಡಿಫರೆಂಟ್ ಟೇಸ್ಟ್ ಮಾಡಿ. ಓಕೆ, ಇವತ್ತು ನನ್ನ ಹಸ್ಬೆಂಡ್ ಸ್ಪೆಷಲ್ ಆಗಿ ಟ್ರೈ ಮಾಡ್ತಿದ್ದಾರೆ, ಹಾಗೆ ಸ್ಪೆಷಲ್ ಆಗಿ ಟ್ರೈ ಮಾಡೋಣ. ಯಸ್, ನಿತೇಶ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಕುಕ್ ಮಾಡ್ಲಿಕ್ಕೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯ್ತಾ ನಿತೇ? ಫಸ್ಟ್ ಏನೆಲ್ಲ ಬೇಕು ಇದನ್ನ ಮಾಡ್ಲಿಕ್ಕೆ? ನಾರ್ಮಲ್ ಸ್ಟೈಲ್ ಮಾಡುದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಪ್ರಾಪರ್ ಅಂತ ಆಗಿರಲಿಲ್ಲ, ಬಾಂಬೆಯಲ್ಲಿ ರೂಮಲ್ಲಿ ಮಾಡ್ತಿದ್ದಾಗೆ ಹೇಗಾದ್ರೂ ಮಾಡಿ. ಓಕೆ, ಬಟ್ ಫಸ್ಟ್ ಒಗ್ಗರಣೆ ಕೊಡ್ಬೇಕಾ ಸುಕ್ಕ ಮಾಡ್ಲಿಕ್ಕೆ? ಒಗ್ಗರಣೆಗೆ ಏನೆಲ್ಲ ತಗೊಂಡಿದ್ದೀರಿ ಇವಾಗ? ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿಮೆಣಸು, ಹಸಿಮೆಣಸು, ಶುಂಠಿ, ಅದು ಫಿಕ್ಸ್. ಮತ್ತೆ ಒಗ್ಗರಣೆ ಸೊಪ್ಪೊಂದು. ಸೊ ದೇ ಆರ್ ಪರ್ಮನೆಂಟ್ ಮೆಂಬರ್. ಒಗ್ಗರಣೆ ಸೊಪ್ಪೊಂದು ನಮ್ಮ ಫೇವರೇಟ್. ಒಗ್ಗರಣೆ ಕೊಟ್ಟು ಮತ್ತೆ ಮಸಾಲೆ ಏನದಕ್ಕೆ? ಮಸಾಲೆ ನಮ್ಮ ಮನೆ ಮಸಾಲೆ ಹಾಕೊಂತದಾ? ಕಡ್ದಾಕಿದ್ರೆ ಒಳ್ಳೆ ಆಗ್ತದೆ. ಕಾಯಿ ಹಾಕಿ ಕಡ್ದಾಕಿದ್ರೆ ಸ್ವಲ್ಪ ಕಡ್ದು ಹಾಕು. ಬೆಳ್ಳುಳ್ಳಿ ಜಸ್ತಾ ಇದ್ದೀರಾ? ತೆಂಗಿನೆಣ್ಣೆ ಕಾಯ್ತಂತ. ಸಾಸಿವೆ ದೆನ್ ಸಾಸಿವೆ ಹೊಡೆದ ಮೇಲೆ ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದರೆ ಒಳ್ಳೆ ಟೇಸ್ಟ್ ಬೇಕು. ಇದೆಲ್ಲ ತೆಗಿತೀವಿ. ಬೆಳ್ಳುಳ್ಳಿ ಫ್ರೈ ಆಗ್ತಂತ. ಓಕೆ, ಜಿಂಜರ್ ದೆನ್ ಫ್ರೈ ಟೇಸ್ಟ್ ಬರ್ತದೆ. ನೀರುಳ್ಳಿ ಒಳ್ಳೆ ತಗೊಳ್ತದೆ. ಹಸಿಮೆಣಸು ಕೂಡ ಫ್ರೈ ಆಗಬೇಕಾ? ಹಾಕಿ ಒಳ್ಳೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಆಯಿಲ್ ಫ್ರೈ ಟೇಸ್ಟ್ ಬರ್ತದೆ. ಆಯಿಲ್ ಜೊತೆ ಫ್ರೈ ಆಗಬೇಕದು. ಟೇಸ್ಟ್ ಮತ್ತೆ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಬರ್ತದೆ. ಆಯಿಲ್ ಹಾಕಿದ್ರೆ ಫ್ಲೇವರ್. ನಾವು ಸ್ವಲ್ಪ ಕಡಿಮೆ ಎಣ್ಣೆ ಯೂಸ್ ಮಾಡೋದು ಒಗಲೆ. ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಅದೇ ಮನೆಯವರಿಗೆಲ್ಲ ಆಗುದು. ಮೊದಲಿಂದ ಕಮ್ಮಿ ಆಯಿಲ್ ಫ್ರೀ ಫುಡ್. ಈಗ ಟೊಮೆಟೊ ಹಾಕ್ತಿದ್ದೆ.
ಮನೆಯಲ್ಲಿ ಮಾಡಿದ ಸಾರಿ ಹೊಡಿ. ಇದು ಕೂಡ ಫ್ರೈ ಆಗಬೇಕಾಗುತ್ತದೆ. ಅದು ಆಲ್ರೆಡಿ ಫ್ರೈ ಮಾಡಿದ್ದು. ಅದು ಸ್ವಲ್ಪ ಸ್ಲೋ ರೋಸ್ಟ್ ಮಾಡಿ ಟೊಮೆಟೊ ಹಾಕಿದಂತ ನೀರು ಬರ್ತದೆ. ನೀರು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಮುಚ್ಚಿಡ್ಬೇಕಾ? ಸ್ವಲ್ಪ ಮುಚ್ಚಿಡ್ಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸಾಕೆಷ್ಟು? ನೀರು ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ ನೀರು ಹಾಕಿ ಟೊಮೆಟೊ ನೀರುಳ್ಳಿ ಎಲ್ಲ ಸಾಫ್ಟ್ ಆಯ್ತು. ಮುಚ್ಚಿಡ್ಬೇಕು. ಅಲ್ಲ ಈಗ ಎಂತ ಮಾಡ್ಲಿಕ್ಕೆ ನಿಶ್? ಬೇಯ್ತಾ ಉಂಟು ಈಗ. ಹೊರಕ್ಕೆ ಇದಕ್ಕೆ ಹಾಕ್ತೀರಾ? ಫ್ರೆಶ್ ಉಂಟಲ್ಲ ತೊರಕೆ. ನಾನು ತೊರಕೆ ಮೀನು ತಿನ್ನುದಿಲ್ಲ ಆಕ್ಚುಲಿ. ಅದು ಟೇಸ್ಟ್ ವೈಸ್ ಹೇಗೆ ಅಂದ್ರೆ ತಿನ್ನಿಸ್ತೀನಿ ನೋಡಿ. ಬಿಸಿ ಬಿಸಿ ತೊರಕೆ ಸುಕ್ಕ ರೆಡಿ ಆಗ್ತಾ ಉಂಟು. ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ವಾ? ರೆಡಿ ಆಗ್ಲಿಕ್ಕೆ ಏನಿಲ್ಲಲ್ಲ, ರೆಡಿ ಆಗಿದೆ. ನಮ್ಮ ತೊರಕೆ ಸ್ಪೆಷಲಿಸ್ಟ್, ಟುಡೇ ಸ್ಪೆಷಲಿಸ್ಟ್ ನಂಗೆ ಬೇಡ, ಓನ್ಲಿ ಫಾರ್ ಯು. ನಾವು ತೊರಕೆ ಪ್ಲೀಸ್. ಸೊ ನೋಡ್ಬೋದು ನನ್ನ ಹಸ್ಬೆಂಡ್ ಈಗ ತಯಾರು ಮಾಡಿದಂತ ತೊರಕೆ ಸುಕ್ಕ ಊಟಕ್ಕೆ ರೆಡಿ ಆಗಿದೆ. ಫುಲ್ ಅದನ್ನ ಡೆಕೋರೇಟ್ ಮಾಡ್ತಾ ಇದ್ದಾರೆ ಈಗ. ಎಸ್, ಬಿಸಿ 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 ತೊರಕೆ ಸುಕ್ಕ ರೆಡಿ. ಊಟ ಮಾಡೋಣ. ಮಮ್ಮಿಗೆ ತಿನ್ಸಿ ಅಂತ ಹೇಗೆ ಅಂತ ನೋಡೋಣ. ಲೆಟ್ಸ್ ಟ್ರೈ ಫಾರ್. ತಿನ್ಸಿ ತಿನ್ಸಿ ಮಮ್ಮಿ, ಬಾಯಿಗೆ ಹಾಕಿ. ನಿಮ್ಮ ಮಗನಾಯ ಮಾಡಿದಂತ ತೊರಕೆ ಸುಕ್ಕ ಹೇಗಿದೆ ಹೇಳ್ಬೋದಾ? ಒಳ್ಳೇದಾಗಿದ್ಯಾ? ಓಕೆ. ಸೊ ಹಸ್ಬೆಂಡ್ ಸೂಪರ್ ಆಗಿ ತೊರಕೆ ಸುಕ್ಕ ಮಾಡಿದ್ದಾರೆ. ಹಾಗೆ ಹಸಿ ಆಗ್ತಾ ಉಂಟು ಸ್ಮೆಲ್ ನೋಡಿ. ಸೊ ಊಟ ಮಾಡ್ಕೊಂಡು ಬರ್ತೇವೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. 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 ಮಮ್ಮಿ ಬಾಯ್.